언제부터였을까 기다림의 끝에 너를 만났고 모든 게 새로 느껴져 Something in my heart 이 맘 전하고 싶어 ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು ಚಿಕ್ಕಮಂಗಳೂರಲ್ಲಿ ಒಂದು ಟ್ರಕ್ಕಿಂಗ್ ಪ್ಲೇಸ್ ಉಂಟು. ಆ ಪ್ಲೇಸಿನ ಹೆಸರು ಮುಳ್ಳಯ್ಯನಗಿರಿ ಅಂತ. ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋದು. ಬನ್ನಿ, ಚಿಕ್ಕದಾಗಿ ಎಕ್ಸ್ಪ್ಲೋರ್ ಮಾಡೋ ಒಂದು ಟ್ರಕ್ಕಿಂಗ್ ಪ್ಲೇಸ್, ಎಲ್ಲ ಫೇಮಸ್ ಆಗಿರುವ ಕರ್ನಾಟಕದ ಅತಿ ಎತ್ತರವಾದ ಒಂದು ಟ್ರಕ್ಕಿಂಗ್ ಪ್ಲೇಸ್. ಇದು ಎಷ್ಟು ಎತ್ತರದಲ್ಲಿ ಉಂಟು ಅಂತ ಹೇಳ್ತೇನೆ. ಬನ್ನಿ, ಇವತ್ತು ನಾವು ಡೀಟೇಲ್ ಆಗಿ ಮಾತಾಡಿಕೊಂಡು ಬರುವ. ಒಳ್ಳೆ ರೀತಿಯ ಗಾಳಿ ಉಂಟು, ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು. ಇವತ್ತು ನಮ್ಮ ಮನೆಯ ಜೂಲಿ ಸಹ ಇಲ್ಲಿ ಉಂಟು. ನಿನ್ನೆ ಸಹ ಬಂದಿತ್ತು, ಇವತ್ತು ಸಹ ಬಂದಿದೆ ನಮ್ಮೊಟ್ಟಿಗೆ. ಇವತ್ತು ನಾವು ಮುಳ್ಳಯ್ಯನಗಿರಿ ಬಗ್ಗೆ ಮಾತಾಡುವ. ಬನ್ನಿ. ಗೈಸ್, ಇದು ನಮ್ಮ ಮನೆಯ ಜೂಲಿ. 2 ನಾಯಿ ಉಂಟು, ಒಂದು ಜಾನಿ. ಇದರ ಮಗಳು ಸಹ ನಮ್ಮ ಮನೆಯಲ್ಲಿ ಉಂಟು. ಅದರ ಹೆಸರು ಜಾನಿ, ಇದರ ಹೆಸರು ಜೂಲಿ. ಇದರ ಯಾವತ್ತು ನಾವು ಗುಡ್ಡೆಗೆ ಬರುವಾಗ ಇದು ಒಟ್ಟಿಗೆ ಬರ್ತದೆ. ಜೂಲಿ ಅದು ಹೊಡಿ. ಮುಳ್ಳಯ್ಯನಗಿರಿ ಎಲ್ಲಿ ಇರುವುದು? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ತಾಲೂಕಲ್ಲಿ ಇರುವ ಒಂದು ಮುಳ್ಳಯ್ಯನಗಿರಿ ಟ್ರಕ್ಕಿಂಗ್ ಪ್ಲೇಸ್. ಇದು ಎಷ್ಟು ಎತ್ತರದಲ್ಲಿ ಉಂಟು? ಇದು ಕರ್ನಾಟಕದ ಅತಿ ಎತ್ತರವಾದ ಒಂದು ಟ್ರಕ್ಕಿಂಗ್ ಪ್ಲೇಸ್. ಇದು ಎಷ್ಟು ಎತ್ತರದಲ್ಲಿ ಉಂಟು? 1930 ಮೀಟರ್ ಎತ್ತರದಲ್ಲಿ ಉಂಟು. ಇದು ನೋಡ್ಲಿಕ್ಕೆ ಒಳ್ಳೆ ವೈಬಿರೋ ಪ್ಲೇಸ್. ಓದೋರಿದ್ರೆ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ಮುಳ್ಳಯ್ಯನಗಿರಿ ಯಾವ ಶ್ರೇಣಿಯಲ್ಲಿ ಇದೆ? ಬಾಬಾ ಬುಡನ್ ಶ್ರೇಣಿಯಲ್ಲಿ ಇದೆ. ಇದು ಎಷ್ಟು ವೆದರ್ ಉಂಟು? 18 ರಿಂದ 29 ಡಿಗ್ರಿ ಸೆಲ್ಸಿಯಸ್ ಉಂಟು. ಒಳ್ಳೆ ರೀತಿಯ ವ್ಯೂ ಪಾಯಿಂಟ್ ಇರುವ ಒಂದು ಪ್ಲೇಸ್, ಒಳ್ಳೆ ವೈಬ್ ಇರುವ ಪ್ಲೇಸ್, ಒಳ್ಳೆ ಕಾಫಿ ತೋಟ ಎಲ್ಲ ಇರುವ ಪ್ಲೇಸ್ ಈ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಗೆ ಚಿಕ್ಕಮಗಳೂರಿಂದ ಕೇವಲ 45 ನಿಮಿಷ ಇರುವುದು. ಯಾವಾಗ ಬೇಕಾದರೂ ಟ್ರೆಕ್ಕಿಂಗ್ ಮಾಡ್ಬೋದು 24 ಗಂಟೆಯಲ್ಲಿ. ಆದರೆ ರಾತ್ರಿ ಹೊತ್ತು ಮಾಡುವುದೆಲ್ಲ ಸೇಫ್ ಅಲ್ಲ. ಆದರೆ ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಗಂಟೆಯ ಟ್ರಕ್ಕಿಂಗ್? 8 ಗಂಟೆಯ ಟ್ರಕ್ಕಿಂಗ್. ಎಂಟ್ರಿ ಫೀಸ್ ಎಷ್ಟು ನನಗೆ ಕರೆಕ್ಟ್ ಗೊತ್ತಿಲ್ಲ. ಅದು ಫ್ರೀ ಅಂತ ಕಾಣ್ತದೆ, ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನೀವು ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಯಾವ ಟೈಮಿಗೆ ಹೋದ್ರೆ ಒಳ್ಳೆಯದು? ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿ ಸಂಜೆ 7 ಗಂಟೆವರೆಗೆ ಟ್ರಕ್ಕಿಂಗ್ ಮಾಡೋದು ಒಳ್ಳೆಯದು. ಟೋಟಲ್ 8 ಗಂಟೆ ಟ್ರಕ್ಕಿಂಗ್ ಉಂಟು. ಮುಳ್ಳಯ್ಯನಗಿರಿಗೆ ಯಾವ ತಿಂಗಳಿಗೆ ಹೋದ್ರೆ ಒಳ್ಳೆಯದು? ಸೆಪ್ಟೆಂಬರ್ ಇಂದ ಮಾರ್ಚ್ ವರೆಗೆ ಹೋದ್ರೆ ಒಳ್ಳೆಯದು. ಯಾವ ರೀತಿಯಲ್ಲಿ ಟ್ರೆಕ್ಕಿಂಗ್ ಶುರು ಮಾಡಬಹುದು? ನೀವು ಚಿಕ್ಕಮಗಳೂರಿಗೆ ಬಂದು ಚಿಕ್ಕಮಗಳೂರಿನ ಬಸ್ ತಿಪ್ಪಕ್ಕೆ ಬಂದು ಅದರ ಹತ್ತಿರ ಒಂದು ಅರಣ್ಯ ಇಲಾಖೆ ಉಂಟು. ಅಲ್ಲಿ ಪರ್ಮಿಷನ್ ಕೇಳಿ ನೀವು ಟ್ರೆಕ್ಕಿಂಗ್ ಶುರು ಮಾಡಬಹುದು. ಅಲ್ಲಿಂದ ಸರ್ಪದಾರಿ ಬಸ್ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಶುರು ಆಗ್ತದೆ ಅಂತ ಕಾಣ್ತದೆ ಟ್ರೆಕ್ಕಿಂಗ್. ಮುಳ್ಳಯ್ಯನಗಿರಿಯಿಂದ ಕೆಳಗೆ ಇಳುವ ನಿಮಗೆ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಗಿಡತನ ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ ರಪ್ಕ ನಿಮಗೆ 7 ಗಂಟೆಗೆ ವಿಡಿಯೋ ಬರ್ತದೆ. ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾನೆ. ನಾಳೆ ನೋಡುವ ಗಾಯ್ಸ್, ಬೈ ಬೈ. ನಾಳೆ ಒಂದು ಸ್ಪೆಷಲ್ ವಿಡಿಯೋ ಬರ್ತದೆ. ಈಗ ಸೀದಾ ನಾವು ಹೋಗುವ. ಮುಳ್ಳಯ್ಯನಗಿರಿ ಸೂಪರ್ ಆಗಿತ್ತು. ನೀವು ಹೋದವರಿದ್ರೆ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ಬೈ ಬಾಯ್.